ಅಲ್ಲಿ ವಿಜಯಾರವ ಕೇಳ್ತಾ ಉಂಟು. ಕಟೋತ್ಕಜನ ಮುಂಭಾಗದಲ್ಲಿ ಕರ್ಣ ಹೋರಾಡ್ತಾ ಇದ್ದ. ನಾವು ವಿರಾಟನ ನಟ್ಟಿ ಮುನ್ನಡೀತಾ ಇರುವಾಗ ಅಲ್ಲಿ ಒಮ್ಮಿಂದೊಮ್ಮೆಗೆ ವಿಜಯಾರವ ಕೇಳಬೇಕಾದ್ರೆ ಕರ್ಣ ಸತ್ತರ ಇದೆ. ಇವರದೊಂದು ಬೇರೆ. ನಿಜ ಹೇಳು, ನಿಜ ಹೇಳು. ಕೆಲವೊಮ್ಮೆ ವಾಸ್ತವ ಕಹಿಯಾಗಿರ್ತದೆ. ಬಂಡ ಭರವಸೆ ಕೊಟ್ಟಂತಹ ಮಿತ್ರರನ್ನು ನಂಬಿ ನಂಬಿ ನೀ ಕೆಟ್ಟ ಅಂತ ಹೇಳಿದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ. ಓದನಾ? ನಿಮ್ಮ ಮನಸ್ಸಿನಲ್ಲಿದ್ದದೇ ಹೊರಗೆ ಬರುದು. ಅವೊಂದು ನಿನ್ನದೆಲ್ಲಿದ್ದದ್ದು ಹೊರಗೆ ಬರುದು? ನಿನ್ನದಲ್ಲ ಎಲ್ಲಿಂದ ಬರುದು? ಅವನಿಗೊಂದು ಹೇಗಾದ್ರೂ ಮಾಡಿ ಚಟ್ಟ ಕಟ್ಟಬೇಕು ಅಂತಲೇ ಇರುವುದಲ್ವ? ಅದು ನಿನ್ನದಲ್ಲೋ ಹರಕೆ, ನನ್ನದಲ್ಲ. ಬೇಡ 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 ಅಂತ ಹೇಳಿದ್ರು ಅವರನ್ನು ಹೊತ್ತುಕೊಂಡು ತಿರುಗಿದ್ಯಾರು? ನೀ ಕಿರೀಟ ಹೊತ್ತದಕ್ಕಿಂತ ಅವರನ್ನೇ ಹೊತ್ತದ್ದಿಚ್ಚು. ಗುರುಗಳೇ, ಎಂತದ್ದು? ಕಣ್ಣಲ್ಲಿ ರಕ್ತ ಹೋಗುವ ಸಂದರ್ಭ ಇದು. ಕಾಲಿಲ್ಲ, ನೀರು ಇಲ್ಲ, ರಕ್ತ ಇದ್ದದ್ದು. ಒಂದು ವಿಷಯ ಉಂಟು. ಗೋಡೆಗೆ ಹೊಡೆದು ಮಂಡೆ ಹೊಡಿತೇನೆ ಅಂತ ಕುರುಟ ಅಪ್ಪನಿಗೆ ಹೇಳಿದಾಗಲ್ಲ ನನಗೆ ಕಣ್ಣು ಕಾಣ್ತದೆ. ನೀನು ಗೋಡೆಗೆ ಕೈ ಹೊಡೆದು ತಲೆ ಹೊಡಿತಾ ಇದ್ದೇನೆ ಅಂತ ಕುರುಡ ಅಪ್ಪನಿಗೆ ಹೇಳುದು. ಅವ ಪಾಪ ಬೇಡ 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 ಅಂತ ಹೇಳುದು. ಅವ ಕುರುಡ, ನಾನಲ್ಲ. ಇದಕ್ಕೆ ಹೇಳುದು, ಒಬ್ಬರನ್ನು ಮೋಸ ಮಾಡುವಾಗಲೂ ಒಟ್ಟಿಗೆ ಯಾರನ್ನು ಕರ್ಕೊಂಡು ಹೋಗಬಾರದು. ಇನ್ನು ಅದು ಗೊತ್ತಾಗುವಾಗ ಗೊತ್ತಾಗಿ ಪ್ರಯೋಜನ ಇಲ್ಲ. ನನ್ನಪ್ಪನಿಗೆ ನಾನು ಎಷ್ಟು ಮೋಸ ಮಾಡಿದ್ರು, ನೀವು ಸತ್ಯ ಹೇಳಿದ್ರು ನನ್ನ ಅಪ್ಪ ಹೌದು, ಅವರೊಪ್ಪಲಿಕ್ಕಿಲ್ಲ. ನಾನು ಸತ್ಯವೇ ಅವರಿಗೆ. ಅದೇ ಗುರುಗಳೇ, ಹಾಗೆ ನಂಬು ಅಪ್ಪ ಇದ್ದದ್ರಿಂದ ನೀರು ಬದುಕಿದ. ಅದಲ್ಲ ಈಗ ಅಲ್ಲಿ ಯಾಕೆ ಅಂತ ಒಂದು ಮಾತು ಹೇಳ. ನಮ್ಮ ಕರ್ಣ ಇಲ್ಲ ಅಂತ. ನಾನು ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇವ ಬೇರೆ ಮಾತಾಡ್ತಾನೆ. ಕರ್ಣ ಇಲ್ಲ ಗುರುಗಳೇ ಅಂದ್ರೆ ಇಲ್ಲಿ ಹೋದ, ಹೋರಾಟ ಮಾಡ್ತಾ ಇಲ್ವೋ ಗೊತ್ತಿಲ್ಲ ಎಲ್ಲಿ ಹೋದ. ನಾನು ಆಗದಿಂದ ಹುಡುಕುವುದವರನ್ನು, ಅವ ಇಲ್ಲ. ಎಷ್ಟು ಸಹಾನುಭೂತಿ ಅಲ್ವಾ? ಸೈಂಧವ ಸತ್ತಾಗ ನನ್ನ ಮೈ ಮೇಲೆ ಏರಿ ಬಂದೆ. ಈಗ ಮಿತ್ರ ಅಲ್ವಾ, ನಿನಗೆ ಭರವಸೆ ಕೊಟ್ಟು ಘಟೋತ್ಕಚನಿಗೆ ನಾನಿದ್ದೇನೆ ಅಂತ ಹೋದದ್ದು. ಅವನ ಬಗ್ಗೆ ನಿನಗೆ ಬಿರುಳು ನೀಡಲಿಕ್ಕಾಗುವುದಿಲ್ಲ. ನಿನಗೆ ಒದಗುವವರಲ್ಲಿ ಆಚೆ ಹೋದ ಮೇಲೆ ಮಾತಾಡ್ಲಿಕ್ಕಾಗುವುದು. ಎದುರೆದುರು ಬೇಡ, ನನ್ನ ಹತ್ರ ಹೇಳಿಸಬೇಡ. ಹುಡುಕಲಿಕ್ಕೆ ಜನ ಬಿಡ. ಯಾಕೆ ಗುರುಗಳೇ ಹೆಣಕ್ಕೆ ಕಡಿಯುವುದು ಸುಮ್ಮನೆ? ನಾನೀಗ ಕಷ್ಟದಲ್ಲಿದ್ದೇನೆ, ನಿಮಗೆ ಮಾತಾಡ್ಲಿಕ್ಕೆ ಇದ್ದ ಸಂದರ್ಭ. ಹೆಣಕ್ಕಾದ್ರೂ ಹೊಡಿಬಹುದಿತ್ತು, ಕಡಿಬಹುದಿತ್ತು. ನಿನಗೆ ಹೊಡೆದೇನು? ನಾನು ಹೆಣಕ್ಕಿಂತಲೂ ಕಡೆ ಅಂತಲ್ವ? ನಿನಗೆ ಅದು ಅರ್ಥ ಆದ್ರೆ ನಾನು ಮತ್ತೇನು ಹೇಳಲಿಕ್ಕಿಲ್ಲ. ಈ ಜಾಗದಲ್ಲಿದ್ದು ನಾನು ಅದಕ್ಕಿಂತಲೂ ಕಡೆ ಆಗ್ಲಿಕ್ಕೆ ಉಂಟು. ಎಂತದ್ದು? ಯಾವ ಜಾಗ ಹೇಳಿ. ಎಲ್ಲ ಹೊಣೆಗಾರಿಕೆ ಹೊತ್ತೇನಲ್ಲ ನಾನು. ಕರ್ಣ ಇಲ್ಲ ಅಲ್ಲಿ ಹೇಳ್ತಾ ಇರೋದು ಕೇಳು. ಅವ ಶಿಬಿರಕ್ಕೆ ಹೋಗಿದ್ದಾನಂತ ನನಗೆ ಗೊತ್ತಿಲ್ಲ. ಬಹುಶಃ ರಾತ್ರಿ ಯುದ್ಧದ ಹರಕೆ ನಮಗೆ ಮಾತ್ರ, ಅವನಿಗಿಲ್ಲ ಅಂತ ಕಾಣ್ತದೆ. ಪಾಪ ಅವ ಹಾಗೆಲ್ಲ ಮಾಡುವವಲ್ಲ. ಮಾಡ್ತೇನೆ ಅಂತ ಹೇಳಿದ ಕೆಲಸ ಅರ್ಥದಲ್ಲಿ ಬಿಟ್ಟು ಹೋದವ ಪಾಪ. ಎಂತದ್ದು ಆಗಿದೆ ಅವನಿಗೆ? ಹೋಗು, ಶಿಬಿರಕ್ಕೆ ಹೋಗು. ಯುದ್ಧ ಗೆದ್ರೆ ಚಕ್ರವರ್ತಿ ಯಾರು? ನೀನೋ ಅವನ? ಅಲ್ಲ, ನಾವೆಲ್ಲ ಯುದ್ಧ ಮಾಡ್ತಾ ಇರುವಾಗ ಅವ ಬಹಳ ಸುಖ. ಅದು ಹೂ ತೆಗೆದು ನೋಡ್ಲಿಕ್ಕುಂಟು. ಈಗ ನಾನು ಅವನ ಅಂತ. ಈಗ ನೀ ಹೂ ತೆಗೆಯುವುದು ಯಾರೆದ್ರು? ದೇವರೆದುರು. ಯಾವ ದೇವರು? ಅದು ನಿನಗೊಂದು ದೇವರು ಆಗಲಿ. ಅಲ್ಲ ಅದಿರ್ಲಿ, ಈಗ ಅವರನ್ನ ಎಬ್ಬಿಸ. ಗುರುಗಳೇ ನೋಡಿ ಪಾಪ, ಅದು ಆ ಎಳವೆಯಲ್ಲಿಯೂ ತೊಟ್ಟಿಲಲ್ಲಿಟ್ಟು ಬಿಟ್ಟದ್ದು ನೋಡಿ. ಒಂದು ಸಣ್ಣ ತೊಟ್ಟಿಲಲ್ಲಿ ದೊಡ್ಡ ಮಗು ಮಲಗಿದ ಹಾಗಾಗಿದೆ. ಕಾಡುದಿಲ್ಲ ನಿಮಗೆ, ಕೈಕಲ್ಲೆಲ್ಲ ಹೊರಗೆ ಬಂತು. ಹೇಗಲ್ಲ ಸಣ್ಣ ಸಣ್ಣ ಹೋಗಿಲ್ಲಿಂದ ಅಷ್ಟು ದೃಢವಾಗಿ ಕಾಣಿಸಬೇಡ. ನೋವಾಗಿತ್ತು ಪಾಪ. ಅವನನ್ನು ಬಡ್ಡಿ ತಪ್ಪಿಸಿ ಹೇಳೋ. ಅದಕ್ಕೆ ಸರಿ ಕರ್ಣ ದ್ರೋಣ ದ್ರೋಣ ಕರೀತಾ ಇರುದು ಹೇಳೋ. ಗುರುಗಳೇ, ಎಂತದ್ದು? ಸುಮ್ಮನೆ ನನಗೆ ತೊಂದರೆಯನ್ನು ಕೊಡಬೇಡಿ, ಹೋಗಿ ಇಲ್ಲಿಂದ. ಹೇಳ್ತೀಯ ಇಲ್ವ ಇಲ್ಲಿಂದ? ಪ್ರತಿ ಬಾರಿಯೂ ಯುದ್ಧ ಬೇಡ ಬೇಡ ಅಂದಾಗ ಅರಸ ಬಿಟ್ಟು ಬಿಟ್ಟು ಚಿಂತೆ ಅಂತ ಹೇಳಿದವ ಯಾರು? ನಾನೇ. ಈಗ ಚಿಂತೆಯಲ್ಲಿ ಅವ ಮುಳುಗಿರುವಾಗ ನೀನು ಬಂದು ಮಲಗಿದಂತದಕ್ಕೆ ಗುರುಗಳೇ,
ಈ ಮಾತನ್ನು ನೀವು ಹೇಳಿದ ಕಾರಣದಿಂದ ಹಾ. ನಾ ಏನು ಪ್ರತಿಯಾಗಿ ಆಡುವುದಿಲ್ಲ. ಅದೇ ಮಾತನ್ನು ಅವ ಕೇಳಬೇಕಿತ್ತು. ಹಾ. ಅವನ ಸಂತಾನಕ್ಕೆ ವಹಿಸಿದ್ದೆ. ಕರ್ಣ, ಓ, ನೀ ಕರ್ಣನೇ ಅಲ್ವ? ಕರ್ಣನಾಗಿ ಮಾತಾಡ್ತಾ ಇದ್ದೇನೆ. ಅವರವನಿಗೆ ಈಗ ಮಾತಾಡುದು ಏನು ಅವನಿಗೆ ಬೈಗುಳ ಮುಟ್ಟುವುದಿಲ್ವ ಅವನ ದೇಹಕ್ಕೆ? ಊರಿಡಿ ಅವನನ್ನು ಬೈದ್ರು, ಅವನನ್ನು ಸಮರ್ಥಿಸಿದ ನೀನು ಅವನಿಗೆ ಹೇಳು. ಅವನಂತಹ ರಣಹೇಡಿ, ಅವನಂತಹ ನಪುಂಸಕ, ಅವನಂತಹ ಅಸಂಬದ್ಧ ಪ್ರಲಾಪಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನಗೆ ಈ ಜ್ಞಾನೋದಯ ಆದದ್ದು ಎಲ್ಲಿ ಕುಳಿತಿರುವಾಗ? ಅಲ್ಲ, ಎಲ್ಲರಿಗೂ ಗೊತ್ತಾದ ವಿಷಯ ತಡಾಗಿ ಅದು ನಿನಗೆ ಗೊತ್ತಾದ್ದು ಎಲ್ಲಿರುವಾಗ ಅಂತ. ಗುರುಗಳೇ, ಈಗ ಏನಾಯ್ತು? ಇದು ಗೊತ್ತಾಗುವುದಕ್ಕೆ ಏನು ಮಾಡಿದ ಅಂತ ಬೇಡುವ? ಘಟೋತ್ಕಚನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಹೊಯ್ದಾಡ್ತಾ ಇದ್ದೆ. ಹೌದು, ಅಲ್ಲಿಂದ ಮರಳಿದ್ಯಾಕೆ ಅಂತ ಪ್ರಶ್ನೆ. ಇದ್ದಕ್ಕಿದ್ದ ಹಾಗೆ ಘಟೋತ್ಕಚ ಅದೃಶ್ಯನಾಗಿ ಹೋದ. ಅವ ಹೋದ್ರೆ ಅಟ್ಟಿಸಿಕೊಂಡು ಹೋಗ್ಬೇಕಾದಲ್ವೇನೋ, ಶಿಬಿರಕ್ಕೆ ಬರುದಾ? ಅಷ್ಟು ಹೊತ್ತಿಗೆ ಇವ ಈ ಕೈಯನ್ನು ಹಿಡ್ಕೊಂಡು ಬಂದ. ಹೀಗೆ ಮಾಡಿದ. ಯಾವ ಕೈ? ಯಾವ ಕೈ? ಎರಡು ಕೈ. ಅಲ್ಲ, ಅದಕ್ಕೆ ಇವತ್ತಿನ ಯುದ್ಧದಲ್ಲಿ ಪೆಟ್ಟು ಬಿದ್ದಾಗುಂಟು ಒಂದಕ್ಕೆ. ಬಂದು ಯುದ್ಧವೇ ಬೇಡ, ನಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಹಾಗೆ ಹೇಳಿದವ ಇವ. ಏನ್ ಹೇಳಿದ? ಏನ್ ಹೇಳಿದ? ಯುದ್ಧ ಬೇಡ ಎನ್ನುವ ಹಾಗೆ ಹೇಳಿದವ. ಇಷ್ಟು ಮಂದಿ ಸತ್ತು ಇಷ್ಟು ದಿವಸ ಹೋದ ಮೇಲೆ ಈಗ ಎಂತದಕ್ಕಂತೆ ಯುದ್ಧ ಬೇಡ ಅಂತ ಹೇಳಿದ್ಯಾಕೆ? ಗುರುಗಳೇ, ನಾವು ಸಂಪಾದನೆ ಮಾಡಿದ್ದೇ ನಮಗೆ ಉಳಿಯುವುದಿಲ್ಲ. ನಿನ್ನ ಹತ್ರ ತತ್ವೋಪದೇಶ ಕೇಳಿದ್ದಲ್ಲ, ಅವ ಏನು ಹೇಳಿದ ಅಂತ ಕೇಳಿದ್ದು. ಇಂಥ ಸಾಹಿತ್ಯ ಎಲ್ಲ ನನ್ನ ಬಾಯಿಂದ ಬರ್ತದೆ ಗುರುಗಳೇ. ಮತ್ತೆ ಅವನ ಬಾಯಿಂದಲ್ಲ ಇಂಥದ್ದೆಲ್ಲ ಬರುವುದೇ ಅವನಿಂದ. ಏನ್ ಹೇಳಿದ? ನಾವು ದುಡ್ದದ್ದೇ ನಮಗೆ ಸಿಗುವುದಿಲ್ಲ. ಇನ್ನೊಬ್ಬರ ಗಂಟು ಮುಳುಗಿಸಿದ್ರೆ ನಾವು ಅದನ್ನು ಗಂಟು ಕಟ್ಟಿ ಜೀವನ ಮಾಡುವುದಕ್ಕುಂಟೆ ಗುರುಗಳೇ. ಇದು ಅವ ಹೇಳಿದ? ಹೌದು. ಇದು ತನಕ ನಾನೊಂದು ನಾಣ್ಣುಡಿ ಕೇಳಿದ್ದು ಮಾತ್ರ, ದೃಷ್ಟಾಂತ ಸಿಕ್ಕಿರ್ಲಿಲ್ಲ. ಯಾವುದು? ಭೂತದ ಬಾಯಲ್ಲಿ ವೇದ ಅಂತ. ಇವತ್ತು ಸಿಕ್ಕಿತು. ಪರರ ಗಂಟನ್ನು ಮುಳುಗಿಸಿ ಇದು ತನಕ ಬದುಕಿದಂತ, ಯಾರಿಗೆ ಯಾವಾಗ ದ್ರೋಹ ಕೊಟ್ಟು ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಕಾಯ್ತಾ ಇದ್ದ ಅವ ಹೇಳಿದ ಮಾತೆ. ಹೌದು. ಅಷ್ಟು ಮಾತ್ರ ಆದ್ರೆ ತೊಂದರೆ ಇಲ್ಲ. ಮತ್ತೆ ನಾವು ತಲೆದಿಂಬಿಗೆ ಒಂದು ಅರೆಗಳಿಗೆ ತಲೆ ಇಟ್ಟರೆ ಅವನಿಗೆ ತಲೆಗೆ ಹೋಗುತ್ತದಂತೆ. ಏನಂತ? ನನಗೆ ಗಂಟು ನೋವು ಬರ್ತದೆ. ಯಾಕೆ? ಯಾಕೆ? ಯಾರ್ಯಾರ ಗಂಟು ಮುಳುಗಿಸಿದ ಕಾರಣ ನನಗೆ ಗಂಟು ನೋವು. ಆ ಲೆಕ್ಕದಲ್ಲಿ ಅವನ ಒಂದು ಗಂಟು ಕೂಡ ನೋವಿಲ್ಲದಿರ್ಲಿಕ್ಕಿಲ್ಲ. ಮತ್ತೆ ಇದೇನು ಗುರುಗಳೇ? ಇದು ಮಕ್ಕಳು ಕೇಳುವಾಗೆ ಕೇಳುದು ನನ್ನ ಹತ್ರ. ಅದು ನನ್ನ ಹತ್ರ ಹೆಬ್ಬೆರಳು ತೋರಿಸಿ ಕೇಳ್ತಾನೆ. ಇದರಲ್ಲಿ ನನ್ನದು ಏನಿಲ್ಲ. ಇದು ನನ್ನ ಹತ್ರ ಹೆಬ್ಬೆರಳು ತೋರಿಸಿ. ನಿಮ್ಮಲ್ಲಿ ಕರ್ಣ ಕೇಳುವುದಲ್ಲ, ಮತ್ತೆ ಇದು ಅಭಿನಯ ಪೂರ್ತಿ ಗೌರವನದ್ದೇ. ನಿನ್ನಲ್ಲಿ ಕೇಳಿದ್ದ? ಹೌದು. ಅದು ಹೆಬ್ಬೆರಳು ಅಂತ ಅವನಿಗೇನು ಗೊತ್ತಿಲ್ಲ. ನಾನು ಹೇಳಿದೆ ಅಂಗುಟ. ಹೌದು, ಆತ್ಮ ಇರುವುದು ಅಂಗುಟದ ಗಾತ್ರ. ಇದು ಯಾರು ಹೇಳಿದ್ದು? ಕೌರವ. ಇದರಡಿಯಲ್ಲಿ ನೀನು ವೇದಾಂತ ಕಲ್ತದ್ದು ಯಾವಾಗ? ನಿನಗೆ ಆತ್ಮದ ಗಾತ್ರ ಎಲ್ಲ ಗೊತ್ತಾದದ್ದು. ಅದು ನಿನಗೆ ವ್ಯವಹಾರಕ್ಕೆ ಬೇಕಾದದ್ದೇ ಕಲೀಲಿಕ್ಕೆ ಬಯಸೋತಿಲ್ಲ. ಅದು ಈಗ ವೇದಾಂತದಲ್ಲಿ ಉಂಟಾ? ಮತ್ತೆ ಮೊದಲು ಯಾವುದರಲ್ಲಿ ಇತ್ತದು? ಹೇಳಿದ್ನು. ಅಲ್ಲ, ಅವನಿಗೆ ಈಗಲೂ ಮತ್ತೆ ಅಂಗುಟ ಗಾತ್ರದ ಆತ್ಮ. ಇದರಲ್ಲಿ ನಾನು ನನ್ನದು ಎನ್ನುವ ಹಾಗೆ ಮಾಡಿಟ್ಟದ್ದು ಯಾರಿಗೆ? ಪಾಂಡವರು ಯಾರು? ಆ ಧರ್ಮರಾಯ ನನಗೆ ಸಹೋದರನಿದ್ದಂತೆ. ಒಂದು ಹೊತ್ತಿಗೆ ಹೇಳಿದನಂತೆ, ದೊರೆತನವು ನಮಗೇಕೆ, ಬಡತನವು ಯಮಗಕ್ಕು, ಕೌರವ ಸುಖಿ ಎಂದು ಕೇಳಿದರೆ ಸಾಕು. ಹೌದಪ್ಪ, ಸಂಧಾನ ಪೂರ್ವದಲ್ಲಿ ಅವನು ಹೇಳಿದ ಮಾತು ಈಗ ಲೋಕ ವಿಸ್ತೃತ ಆಗಿದೆ. ಅದನ್ನು ಕೂಡ ಬದಲಿಸಿದ್ದಾನೆ. ಯಾರು ಬದಲಿಸಿದ್ದು? ಇವ. ಏನು ಅಂತ? ದೊರೆತನವು ಸುಡಲಿನ್ನು, ಬಡತನವು ಎನಗಕ್ಕು, ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಛಂದಸ್ಸು ತಪ್ಪಿದ್ರು ಪದ್ಯ ಮಾಡುವುದಕ್ಕೂ ತೊಡಗಿದ್ದಲ್ಲ. ಹೌದು. ಅಷ್ಟು ಮಾತ್ರವ? ಈಗ ಅದ್ಯಾಕೆ ಧರ್ಮರಾಯನ ಸುಖದ ಬಗ್ಗೆ ಚಿಂತೆ? ಧರ್ಮರಾಯ ಪಾಪ ವಿರಾಟ ನಗರಿಯಲ್ಲಿ ಕಂಕ ಸನ್ಯಾಸಿಯಾಗಿದ್ದನಂತೆ. ವಿರಾಟನಿಗೆ ಪಗಡೆ ಆಡುವಂತಹ ಅಭ್ಯಾಸ ಇತ್ತಂತೆ. ಅದರಲ್ಲಿ ಸೋತ ಎನ್ನುವ ಕಾರಣಕ್ಕೆ ಆ ಪಗಡೆಯ ಕರಂಡಕದಲ್ಲಿ ಟಾಂಕ್ ಅಂತ ಒಂದು ತಲೆಗೆ ಬಾರಿಸಿದನಂತೆ. ಅವ ಹೇಳಿದ್ದನ್ನೆಲ್ಲ ಹೇಳುವ ಶಬ್ದಾನುಕರಣೆ ಎಲ್ಲ ಎಂತದಕ್ಕೆ? ಶಬ್ದವೇ ಬೇಕಾದ್ದು. ಇಲ್ಲದಿದ್ರೆ ಅವನಿಗೆ ಆ ಶಬ್ದ ಎಲ್ಲ ಎಲ್ಲಿಂದ ಸಿಗುವುದು? ಇದು ಈಗ ಅವನೇ ಹೇಳಿದ್ದ. ಅವೇ ಹೇಳಿದ್ದನ್ನೇ ಹೇಳುವುದು ನಾನು. ಇವನೇ ಇದ್ದು ನೋಡಿದ ಹಾಗೆ ಹೇಳ್ತಾನೆ. ಹೇಗೆ ಸ್ವರ? ಹೇಗೆ? ಟಾಂಕ. ಆದ್ದರಿಂದ ಅಷ್ಟು ಹೊತ್ತಿಗೆ ಅರ್ಜುನ ಅವನ ಹಣೆಯನ್ನು ಒತ್ತಿ ಹಿಡಿದನಂತೆ. ರಕ್ತ ಕೆಳಗೆ ಉಸಿರಬಾರದು ಎನ್ನುವ ಕಾರಣಕ್ಕೆ. ಬಿದ್ದರೆ ಹಾಗೆ ಮಾಡಿದವರ ತಲೆ ಕಡಿಯುತ್ತೇನೆ ಅಂತ ಅವನಿಗೆ ಪ್ರತಿಜ್ಞೆ ಉಂಟು. ಹೌದು. ಹಾಗಾಗಿ ಧರ್ಮರಾಯನ ಸ್ಥಿತಿ ಹಾಗಾಯಿತು. ಇನ್ನೊಬ್ಬ ಭೀಮ ಅಲ್ಲಿ ಅಡುಗೆ ಭಟ್ಟನಾಗಿದ್ದ. ಉಣ್ಣುವುದಕ್ಕೆ ಅನ್ನ ಸಾಕಾಗುವುದಿಲ್ಲ ಅಂತ ಹಿಂಡಿ ಬೈಹುಲ್ಲು ಎಲ್ಲ ತಿಂದಿದ್ದಾನಂತೆ.
ಭೀಮನ ಬಗ್ಗೆ ಇಷ್ಟು ಕರುಣಾಜನಕವಾಗಿ ಯಾರು ಹೇಳಿರ್ಲಿಕ್ಕಿಲ್ಲ. ಅವ ಹೇಳಿದ್ದಾನೆ ವೈರಿಯಾಗಿ ಹಾ ಪ್ರತಿಜ್ಞಾಬದ್ಧನ. ಹೌದು. ಮತ್ತೆ ನಾಟ್ಯ ಕಲಿಸುವುದರ ಬಗ್ಗೆ ಬೋಧನೆ ಉಂಟು. ಬೃಹನ್ನಳೆಯಾಗಿ ಭಾರತ. ಹೌದು. ವಿರಾಟನಗರ. ಹೌದು. ಮಕ್ಕಳಿಗೆ ಕಲಿಸುವುದಾಗುವುದಲ್ಲ, ಮತ್ತೆ ಅದು ಬಹಳ ಕಷ್ಟ ಉಂಟು ಎನ್ನುವ ಹಾಗೆ ಹೇಳಿದ ಇವ ಹೇಳುದು. ಹೌದು. ನಾಟ್ಯದ ಬಗ್ಗೆ. ಹೌದು. ಆಯ್ತಾ. ತದನಂತರ ನಕುಲ ಸಹದೇವರು ಅಶ್ವದ ಹಾಗೂ ದನದ ಲದ್ದಿಯನ್ನು ತೆಗೆದಿದ್ದಾರಂತೆ. ಹೌದು, ಅದರ ಪಾಲನೆಯನ್ನು ಮಾಡ್ತಾ ಇದ್ದದ್ದು. ಅದರಿಂದಲಾಗಿ ಅವರ ಆ ಪರಿಸ್ಥಿತಿಯನ್ನು ಕಂಡು ಮನನೊಂದಂತಹ ಈತ ಯುದ್ಧ ಬೇಡ ಎನ್ನುವ ಹಾಗೆ ತೀರ್ಮಾನಿಸಿ ಮತ್ತೆ ಏನು ಮಾಡಿ ಸಾಯ್ತಾನಂತೆ. ಇವ ಕೊಂಡು ಹೋಗಿ ರಾಜ್ಯವನ್ನು ಅವರ ಕಾಲಿಗೆ ಒಪ್ಪಿಸಿ ಇವ ಕಾನನಕ್ಕೆ ಹೊರಡುದಂತೆ. ಕಾರಣ ಓ ಎಬ್ಬಿಸಿದ್ದು ತಪ್ಪಾಯ್ತು. ನಿಮ್ಮ ಮಲಗು. ಒಂದು ಸ್ವಾರ್ಥ ಮತ್ತು ದುರ್ಬುದ್ಧಿ ಬಿಟ್ಟರೆ ಎಷ್ಟು ಒಳ್ಳೆ ಹುಡುಗ ನೀನು ಅಂತ. ಆಗಲಿ, ಇಷ್ಟು ಮಂದಿ ಸತ್ತು ಅಜ್ಜ ಶರತಲ್ಪದಲ್ಲಿ ಮಲಗಿದ ಮೇಲಾದರೂ ಜ್ಞಾನೋದಯ ಆಯ್ತಲ್ಲ. ಧರ್ಮರಾಯನ ಯೋಗ್ಯತೆ ಏನು, ಪಾಂಡವರಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಒಳ್ಳೆ ಕೆಲಸ. ಒಳ್ಳೆಯದು ಮಾಡುವಾಗ ಹಲವು ವಿಘ್ನಗಳಿರ್ತದೆ. ಇಂಥದ್ದು ಅಂಥದ್ದು ಮಲಗುದೇ ಒಳ್ಳೆಯದು. ಈಗ ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತಲ್ವ, ಒಳ್ಳೇದಾಯ್ತು. ನಾವು ಪಾಂಡವ ಶಿಬಿರ ನಾನು ಕರ್ಕೊಂಡು ಹೋಗ್ತೇನೆ. ತಡೆದವರನ್ನು ಕಡಿಯುವುದಕ್ಕೆ ನಾನಿದ್ದೇನೆ. ಇದು ಆಗಬೇಕಾದ್ದು. ಶುಭ ಶೀಘ್ರ. ಬಾ ಬಾ ಹೋಗುವ ಹೋಗುವ. ನಾನು ಕಣ್ಣು ಮುಚ್ಚ. ಏನಾಯ್ತು? ಹೋಗುವ. ಅಪರೂಪಕ್ಕೆ ಬಂದ ಒಳ್ಳೆ ಯೋಚನೆ. ಹೋಗಿ ಕೊಟ್ಟು ಮುಗಿಸಿ ಬಿಡುವ ಎಲ್ಲ. ಇನ್ನೆಂತದ್ದು ಏರುಪೇರಾಗುವುದೆಂತದ್ದು? ಹಿಂಗದಿಂದ ಮಂಗರಾಗ ಮಾಡಿದ್ಯಾಕ? ಆಡಿದ ಕಿವಿಗೆ ಸಾಸಿವೆ ಹಾಕಿದಾಗ ಆಗ್ತಾ ಉಂಟು ನನಗೆ. ಅದಕ್ಕೆ ತಲೆ ಕೆಡ್ತದೆ. ನಿನಗೇನಾಯ್ತು ಈಗ? ನನಗೂ ಅದೇ ಆಗ್ತಾ ಉಂಟು. ಎಲ್ಲಿಗೆ ಬಡಿಬೇಕು ನನ್ನ ತಲೆ ಅಂತ ಗೊತ್ತಾಗುದಿಲ್ಲ. ಯಾರು ನಿನ್ನ ಒಳ್ಳೆ ಯೋಚನೆಗೆ ಸಹಾಯಿಗಳಾಗಲಿಲ್ಲ ಅಲ್ಲ. ನಾನು ಮಾಡ್ತೇನೆ. ಆ ಗುರುವಾಗಿ ಅಷ್ಟಾದ್ರೂ ಮಾಡಿ ಸಾಯ್ತೇನೆ. ಬಾ ಬಾ ಬಾ. ನಾನು ಮಲಗಿದ ತುಪ್ಪದ ಭರಣಿಯ ಆಣೆಯಾಗಿ ಹೇಳ್ತೇನೆ. ಈಗ ಆಣೆ ಹಾಕ್ಲಿಕ್ಕೆ ಒಂದೊಂದು ವಸ್ತು ಸಿಕ್ಕುದು. ತುಪ್ಪದ ಭರಣಿಯ ಮೇಲೆ ಯಾರಾದ್ರೂ ಆಣೆ ಹಾಕ್ತಾರೆ? ಯಾರಾದ್ರೂ ಹೇಳುದಿಲ್ವಾ ತಾಯಿಯ ಗರ್ಭದ ಆಣೆ ಅಂತ ಹೇಳುದಿಲ್ವಾ? ತಾಯಿಯ ಗರ್ಭ. ಹೌದು, ಅದು ತಾಯಿಯ ಗರ್ಭ. ಇದು ತುಪ್ಪದ ಭಾಂಡವು ನನ್ನ ಗರ್ಭ ಅಲ್ವೇ? ಏನಪ್ಪ ನನಗೆ ಗೊತ್ತಿಲ್ಲ. ಅಲ್ಲ ಆಗಿರ್ಲಿಕ್ಕೂ ಬಿಡಿ. ನೀರು ಹುಟ್ಟಿದ್ದಲ್ವ? ಬಿಡಿ. ನನ್ನ ದುರ್ಬುದ್ಧಿ ಆಣೆಯಾಗಿ. ದುರ್ಬುದ್ಧಿ? ಹೌದು. ನೀನು ಒಪ್ಪಿ ಹೇಳುದು? ಹೌದು. ನೋಡು ಎಂತದ್ದು ವಿಷಯ ಎಂತದ್ದು. ದುರ್ಬುದ್ಧಿ ಆಣೆಯಾಗಿ ಗುರುಗಳೇ, ನಾನದು ಹೇಳಲಿಲ್ಲ ಗುರುಗಳೇ. ಯಾವುದು? ಅವ ಹೇಳಿದಲ್ಲ. ನೀನು ಹೇಳತ್ತಲ್ಲ, ಅವ ಯಾಕೆ ಹೇಳಿದ ಅಂತ ಹೇಳ್ತಾನೆ? ನಾನು ಹೇಳಲಿಲ್ಲ ಗುರುಗಳೇ. ನೀನೇ ಹೇಳಿದ್ದು. ನಿಮ್ಮ ವಿಶ್ವಾಸಕ್ಕಾಗಿ, ಇಲ್ಲಿ ಬರ. ನಿಮ್ಮ ಧೈರ್ಯಕ್ಕಾಗಿ, ನಿಮ್ಮ ಅಪ್ಪನ ಇದರಲ್ಲಿ ಹೊಡೀತೆ. ನಿನ್ನ ಅಪ್ಪನನ್ನು ಕುಟುಂಬವನ್ನು ತೆಗೆದದ್ದು ಸಾಕು. ನನ್ನ ಅಪ್ಪನಲ್ಲಿ ನನ್ನ ಕುಟುಂಬ ಈಗ ಇದರಲ್ಲಿ ಹೊಡೀತೇನೆ. ಈಗ ನಿನ್ನನ್ನು ಕೊಲ್ಲುವುದಕ್ಕೆ ಭೀಮ ಬರುವುದು ಬೇಡ. ಪಾಪಿ ಇದ್ದವರು. ಎಂತದ್ದು ಕಾಯ್ದೆ ಎಂತದ್ದು ಎಂತದ್ದು? ಪ್ರಶ್ನಾ ಚಿಂತನೆಯಲ್ಲಿ ನೋಡಿದ್ರೂ ಸಿಕ್ಲಿಕ್ಕಿಲ್ಲ. ನಾನು ಯಥಾರ್ಥಕ್ಕೂ ಹೇಳಲಿಲ್ಲ ಗುರುಗಳೇ. ಅದು ಅಮ್ಮನ ಗರ್ಭದಿಂದ ಹುಟ್ಟಿದವರಿಗೆ ಚಿಂತನೆ, ತುಪ್ಪದ ಭರಣಿಯಲ್ಲಿ ಹುಟ್ಟಿದವರಿಗೆ ಅಲ್ಲ. ಅದಿಲ್ಲ. ಅದೇ ಆದ್ರಿಂದ ಅಲ್ವೋ ನಿನ್ನದೆಂಥದ್ದು ಹಣೆ ಬರ ಅಂತ ಲೋಕಕ್ಕೆ ಇವತ್ತಿನವರೆಗೆ ಗೊತ್ತಾಗದಿದ್ದದ್ದು. ಈಗ ಯಾವುದನ್ನು ನಾವಿಬ್ಬರು ಒಂದೇ ಅಲ್ಲ. ಜಾತಕ ಎಂತದಕ್ಕೆ ನೀವು ದೊಣ್ಣೆ. ಆದ್ರಿಂದಲೂ ಒಟ್ಟಾದದ್ದು ಕರ್ಮ. ನಿನ್ನೊಟ್ಟಿಗೆ ಒಟ್ಟಾದದ್ದು ಯಾವುದಕ್ಕೆ ಅಂತ ಭಾವಿಸಿದೆ. ಅದಕ್ಕೆ ಈಗ ಅಮ್ಮನ ಗರ್ಭದಿಂದ ಹೊರಗೆ ಬಿದ್ದದ್ದು ನಿನ್ನ ಜಾತಕಕ್ಕೆ ಹುಟ್ಟಿದ ಮುಹೂರ್ತ ಅಥವಾ ಭರಣಿಯಿಂದ ಜೀವ ಬಂದದ್ದಂತ ಯಾರಿಗೆ ಗೊತ್ತು? ಎಂತದ್ದು? ನೀನು ಆಣೆ ಹಾಕದೆ ಸತ್ಯ ಹೇಳು. ನೀನು ಹೇಳಿದ ಹೌದಲ್ವಾ ಗುರುಗಳೇ? ಎಂತದ್ದು? ನಾನು ಭೀಮನಿಗಾದ್ರೂ ಒಂದು ಕ್ಷಮೆ ತೋರಿಸಿಯೇನು. ಹೌದಾ? ಅರ್ಜುನನಲ್ಲಾದ್ರೂ ನನಗೊಂದು ಸಹಮನಸ್ಯ ಬಂದಿತ್ತು. ಆಗಲಿ, ಒಳ್ಳೆಯದು. ನಕುಲ ಸಹದೇವರಲ್ಲಾದ್ರೂ ಹುಡುಗರು ಅಂತ ಒಂದು ಲಾಲಿತ್ಯ ಬಂದಿತ್ತು. ಬರ್ಲಿ ಬರ್ಲಿ. ಆದ್ರೆ ಆದ್ರೆ ಇಡೀ ಖಳನಾಯಕ ಧರ್ಮರಾಯನಂತ ತೆಗೆದು ಹಾಕಿದ 3 ಕಾಸಿನ ರಾಜಸೂಯಾತ್ವರ ಮಾಡಿದಂತಹ ಪುಣ್ಯಾತ್ವರಾದ ಧರ್ಮರಾಯನನ್ನು ನೀನು ರಾಜ್ಯ ಕೊಡದಿದ್ದು ಚಿಂತಿಸಿರ್ತದೆ. ಅವನನ್ನು ಹಾಗೆ ನಿಂದಿಸಬಾರದು. ಗೋಮುಖ ವ್ಯಾಘ್ರವ ಜನ್ಮ ನೀವು ಅರೆಗಳಿಗೆ ಸುಮ್ಮನಿರಿ. ಅವನಲ್ಲಿ ಹೊಡೆದು ನಾನು ಬಾಯಿ ಬಿಡಿಸ್ತೇನೆ. ಅವ ಹೇಳಿಲ್ವ ಇಲ್ವೋ ಅಂತ. ಒಂದು ಅಪರೂಪದ್ದು ಒಳ್ಳೆ ಕೆಲಸ ಆಗ್ತದೆ ಅಂತಾದ್ರೆ ಆಗಲಿ. ಎಂತದ ಹೇಳಿಲ್ಲ? ಎಂತದ ಹೇಳಿಲ್ಲ? ನಾನು ಹೇಳಿಲ್ವೋ? ನೀನು ಹೇಳಿದ್ದಿ. ಈಗ ನೋಡು, ಏನು ನಿನ್ನ ಬೆರಳು ತೋರಿಸಿದ್ರೆ ಕೈ ಮುರಿತೇನೆ.
ನಿನ್ನ ಸಾಕಪ್ಪನಾದ ಅಧಿರಥ ನಾನೇ ಆಗಿ ಆದ್ರೂ ಗೊತ್ತಿಲ್ಲ, ನನ್ನ ಬೆರಳು ತೋರಿಸುವುದಿಲ್ಲ ನಿನ್ಗೆ. ಒಂದು ಸತ್ಯ ಹೇಳಿ ಯಾರ್ಯಾರ ಮೇಲೆ ಆಣೆ ಹಾಕಿ ಎಲ್ಲರನ್ನು ತೆಗಿತಾನೆ ಅವ. ಗುರುಗಳೇ, ನನಗೆ ಸುಳ್ಳು ಹೇಳಿ ಆಗಬೇಕಾದ್ದು ಏನುಂಟು? ನನಗೆ ಯಾಕೆ ಗುರುಗಳೇ ಹಾಗೆಲ್ಲ ಹೇಳಿ? ನಾನು ಇಲ್ಲಿ ಜೀವ ಹೋದ್ರೂ ತೊಂದರೆ ಇಲ್ಲ, ಹೋಗುವ ಹೋರಾಟ ಮಾಡುವ ಕಳಶಜನು ಯೋಚಿಸುತ್ತ ಹೇಳಿದ ಇಳೆಯ ಪಾಲನೆಗೆ ಕಲಶಜನು ಯೋಚಿಸುತ್ತ ಬೇಡಿದ ಇಳೆಯ ಪಾಲನೆಗೆ ಪಾಂಡವ ಬಳಗ ರಕ್ಕಸ ಕೈದ ಬಲುಮೆಯಾಗುವುದೇ ಮಾಯದ ಬಲುಮೆಯ ಅದೇ ಅದೇ ಕರ್ಣ, ಗುರುಗಳೇ, ನೀ ಹೋರಾಟ ಮಾಡ್ತಾ ಇದ್ದಾಗ ಒಮ್ಮಿಂದೊಮ್ಮೆಗೆ ಕೌರವ ಬಂದರು. ಘಟೋತ್ಕಚ ಅದೃಶ್ಯನಾಗಿ ಹೋದ. ಕೌರವ ಇರುವಾಗ ಘಟೋತ್ಕಚ ನಿನ್ನ ಕಂಡಿಗೆ ಬಿದ್ದಿದ್ದಾನ? ಖಂಡಿತ ಇಲ್ಲ. ಘಟೋತ್ಕಚ ಇರುವಾಗ ಕೌರವ ಕಂಡಿದ್ದಾನ? ಇವ ಬಂದಾನ ಹೆದರಿಕೆಯಲ್ಲಿ. ಸರಿ, ಎಲ್ಲ ಸರಿ ಉಂಟು. ಹ? ಕೌರವ ನೀನು ಹೋಗಲಿಲ್ಲ, ಅಷ್ಟು ಒಳ್ಳೆಯದನ್ನು ಹೇಳುವ ಜೀವಯೋಗ್ಯತೆ ನಿನಗಿಲ್ಲ. ಗುರುಗಳೇ, ಆದ್ರೆ ಅವನಿಗೆ ಹೇಳಿದ್ದು ಮಾತ್ರ ಕೌರವನೇ. ನಾನು ಹೋಗ್ಲಿಲ್ಲ. ನೀನು ಹೋಗ್ಲಿಲ್ಲ ಅಂತ ನಾನು ಹೇಳಲಿಲ್ವ? ಮತ್ತೆ ಅವನಿಗೆ ಕೌರವ ಅಲ್ಲಿ ಹೇಳಿದ್ದು ಕೌರವನೇ. ನಮ್ಮ 101 ಮಂದಿಗಳಲ್ಲಿ ಕೌರವ ನಾ ಬಿಟ್ರೆ ಬಾಕಿದ್ದವರಲ್ಲ. ಅವ 101 ಅಲ್ಲ, 1001 ಕೌರವ ಅದಾನ. ಯಾರು? ಘಟೋತ್ಕಚ ಹಾ, ಮಾಯಾವಿ, ತಂತ್ರಶಾಲಿ. ನಿನ್ನ ವೇಷ ಹಾಕಿಕೊಂಡು ಹೋಗಿ ಸುಳ್ಳು ಸುಳ್ಳಾಗಿ ಅವನನ್ನು ವಂಚಿಸಿದ್ದಾನೆ. ನಿನ್ನ ವೇಷದಲ್ಲಿ ಹೋದದ್ದು ಕೌರವನಾಗಿ ಹೋದದ್ದು. ಎಲ್ಲಿಗೆ ಓಡುದಿಲ್ಲ? ನಾನು ಮನೆಗೆ ಹೋಗಿ ಬರ್ತೇನೆ ಗುರುಗಳೇ. ಎಂತದಕ್ಕೆ? ನನ್ನ ವೇಷ ಮಾಡಿ ನನ್ನ ಮನೆಗೂ ಹೋದ್ರ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಇದಾಗಿ ತುಂಬಾ ಹೊತ್ತಾಯ್ತು. ಇಷ್ಟೊತ್ತಿಗೆ ಹೋಗಿದ್ರೆ ಎಲ್ಲ ಮುಗಿದಿರ್ಬೋದು. ಆದ್ರೆ ಏನು ಆಗಲಿಲ್ಲ ಅಂತಿದ್ರೆ ಇಲ್ಲಿ ಮುಗಿಸಿದ ಮೇಲೆ ಅಲ್ಲಿಗೆ ಹೋಗುವ. ನೀನು ಇಲ್ಲಿ ಬಾ, ನೀನು ಇಲ್ಲಿ ಬಾ. ನನ್ನ ವೇಷ ಮಾಡಿ ದಾರಿಯಲ್ಲಿ ಹೋಗುವಾಗ ಯಾರಲ್ಲಿ ಎಷ್ಟೆಷ್ಟು ತಕೊಂಡಿದ್ದಾನೋ. ಒಳ್ಳೇದಪ್ಪ, ಯಾರ್ಯಾರದನ್ನು ಮುಳುಗಿಸಿ ನೀನು ಮಾಡಿಕೊಂಡದ್ದಲ್ವೋ. ಈಗ ಯಾರ್ಯಾರ ತಕೊಂಡು ಹೋದದ್ದಕ್ಕೆ ನೀನು ಪೂರೈಸಿ ಅದನ್ನು ಸರಿ ಮಾಡುವ. ಅದಲ್ಲ ಗುರುಗಳೇ, ಮತ್ಯಾವುದು? ಇನ್ನು ನಾನು ಹೋಗುವ ಜಾಗದಲ್ಲೆಲ್ಲ ನನಗಿಂತ ಮೊದಲು ಹೋಗಿ ನನ್ನ ವೇಷ ಅಂತ ಹೇಳಿ ಅವನೇ ಮಾಡ್ಯಾನ. ಎಂಥದ್ದು ಮಾಡುದು? ಎಂಥದ್ದು ಮಾಡುದು? ಅದೇ ಏನು ಮಾಡುವುದಿಲ್ಲ. ಈಗ ವೇಷ ಹಾಕಿಕೊಂಡು ಹೋದರೆ ಪ್ರಾರಂಭಿಕವಾಗಿ ಮರ್ಯಾದೆ ಸಿಕ್ಕಿತ್ತು, ಆಸನ ಸಿಕ್ಕಿತ್ತು, ಗೌರವವೂ ಸಿಕ್ಕಿತ್ತು. ಆದ್ರೆ ಬಾಯಿ ತೆರೆದ್ರೆ ನೋಡು, ಯಾವ ವೇಷವೂ ಅಲ್ಲ. ನಿನ್ನ ಹಾಗೆ ಮಾತಾಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ, ನೀನೊಬ್ಬನೇ. ಧನ್ಯವಾದ ಗುರುಗಳ. ಪೂರ್ವಾಪರ ಸಂಬಂಧ ಇಲ್ಲದೆ, ಅರ್ಥಾನರ್ಥ ವಿವೇಚನೆ ಇಲ್ಲದೆ, ಅಪ್ಪ ಯಾರು, ಅಮ್ಮ ಯಾರು, ಬಂಧುಗಳು ಯಾರು, ಬಳಗ ಯಾರು ಅಂತ ಗೊತ್ತಿಲ್ಲದೆ ಎಲ್ಲರನ್ನೂ ತೆಗಳ್ತಾ ಸ್ವಾರ್ಥ ಮಾತ್ರ ಸಾಧನೆಗೆ ಬೇಕಾದಂತೆ ಯಾವುದನ್ನು ಏನು ಬೇಕಾದ್ರೂ ಮಾಡಿ ಹೇಳಲಿಕ್ಕೆ ನಿನ್ನ ಹಾಗೆ ಇನ್ನೊಬ್ಬ ಈ ಪ್ರಪಂಚದಲ್ಲಿ. ನನ್ನ ಧನ್ಯವಾದ ಹಿಂದೆ ತಗೊಂಡೆ ನಾನು. ಹಿಂದೆ ತಗೊಂಡದ್ದಕ್ಕೆ ಯಾವ ವಿಷಾದವೂ ಇಲ್ಲ. ಯಥಾರ್ಥ ನಾನು ಹೇಳಿದ್ದು ಮಿತ್ರ. ಗೊತ್ತಾಯ್ತಲ್ವ? ವಿಷಯ ಗೊತ್ತಾಯ್ತಲ್ವ ನಿನಗೆ? ಎಂತದ್ದು? ಆಲಿಂಗನ ಕೊಡ್ಲಿಕ್ಕೆ ಹೋದ. ಅವು ವಿಷಾದದಿಂದ ಬಂದದ್ದು, ನಿನ್ನನ್ನು ತಪ್ಪಾಗಿ ತಿಳಿದ ಅಂತ. ನನಗೆ ಒಂದು ಬೇಸರ. ಎಂತದ್ದು? ಧರ್ಮರಾಯನನ್ನು ಗೋ, ನನ್ನ ಶಿಷ್ಯ ಅವನು ಹೌದು, ನೀನು ಮಾತ್ರ ಅಲ್ಲ. ವಿನಾಕಾರಣ ಶಿಷ್ಯನಿಂದ ಏನು ಗುರು ಆದವನು ಸಹಿಸುವುದಿಲ್ಲ. ಸುಮ್ಮನೆ ತಪ್ಪುಗಳಿಕೆಯನ್ನು ಸರಿ ಮಾಡಿಕೊಂಡು ಯುದ್ಧಕ್ಕೆ ಹೋಗುವ. ಧರ್ಮರಾಯನನ್ನು ನನ್ನ ಮೇಲೆ ಬೇಸರ ಮಾಡಿಕೊಳ್ಬೇಡ, ಆಯ್ತಾ? ನಾನು ನೀನು ಒಂದೇ, ಯಾವತ್ತಿದ್ರೂ ನಾವು ಒಂದೇ. ನಿನಗೆ ಯಾರಾದ್ರೂ ಮೊಳೆ ಹೊಡೆದಿದ್ದ? ಕಟ್ಟಿ ಇಟ್ಕೊಳ್ಳೋ.
ಹೆದರಬೇಡ. ನಾನೇನೋ ತಪ್ಪಿ ಒಂದೆರಡು ಮಾತಾಡಿದೆ. ತಪ್ಪು ಎಷ್ಟು ಬೇಕಾದ್ರೂ ಹೇಳು. ಹಾ. ಏಯ್! ಈಗ ಅವ ಇಲ್ಲದಿದ್ರೆ ಧರ್ಮರಾಯನಿಗೆ ನಿಂದಿಸ್ತಾ ಇರ್ತಾರೆ. ಸರಿ. ನಾವು ಮರಳಿ ಯುದ್ಧ ಕಣವನ್ನು ಸೇರಬೇಕು. ಹಾ. ಆದ್ರೆ ಒಂದುಂಟು, ಏನು? ಮರಳಿ ಸೇರುವುದಾದ್ರೆ ಇನ್ನು ಮಾಯೆಯಾಗಿ ಬೇರೆ ಏನಾದ್ರೂ ಕಪಟವನ್ನು ತೋರಿದರೆ, ನಿನ್ನನ್ನು ವಂಚಿಸುವುದಕ್ಕೆ ಹೊರಟ್ರೆ ಹೌದು. ಒಂದು ಉಪಾಯ ಮಾಡುವ. ಹೇಗೆ? ಕರ್ಣ, ಹಾ. ಘಟೋತ್ಕಚನನ್ನು ಎದುರಿಸುವುದಕ್ಕೆ ನೀನು ಅಂತ ಈಗಾಗಲೇ ಸಿದ್ಧ ಆಗಿದೆ. ಹಾ. ಅವನ ನಿಗ್ರಹ ಆಗದ ಹೊರತು ನೀ ರಣದಿಂದ ವಿಮುಖನಾಗುವುದಕ್ಕಿಲ್ಲ. ಹಾ. ಯಾರು ಬಂದೇ ಹೇಳಿ, ಹಾ. ಯಾವ ರೂಪದಿಂದ ಹೇಳಿ, ಹಾ. ಸೇನಾಧಿಪತಿಯಾದ ದ್ರೋಣ ಬಂದು ಹೇಳದ ಹೊರತಾಗಿ ಹಾ. ಕದನ ಕಣದಿಂದ ಕದಲಬಾರದು. ಇವನದ್ದು ಎಂತದ್ದು ಮುಗಿಯುವುದಿಲ್ಲ ಊರಿನದು. ಇದನ್ನ ಸಮಸ್ಯೆ ಎಂತದು ನಿಮ್ಮ ವೇಷ ಮಾಡಿದ್ರವ ತೊಡಗೋ ಮೊದಲೇ ಅಪಶಕುನ ಮಾತಾಡಿ ಆಯ್ತು. ಒಂದು ಉಪಾಯದಿಂದ ಹೇಗಾದ್ರೂ ಮುಗಿಸುವಂತ ಹೊರಟ್ರೆ ನನ್ನ ವೇಷ ಮಾಡಿ ಬರುವುದು ಹೇಗೆ? ಅದು ಅಷ್ಟು ಸುಲಭ ಉಂಟಾ? ನಾನು ಯಾರು? ಶಾಪಗಳಿಂದ ನಿಗ್ರಹಾನುಗ್ರಹ ಸಮರ್ಥ ಮಾಡಬಲ್ಲ. ನಿಗ್ರಹಾನುಗ್ರಹವನ್ನು ಮಾಡುವುದಕ್ಕೆ ಸಾಮರ್ಥ್ಯ ಹೊಂದಿದ ದ್ರೋಣ ಬ್ರಾಹ್ಮಣ. ನೆನಪಿಟ್ಟುಕೋ, ಹೆಗಲಲ್ಲಿರುವುದು ಯಜ್ಞೋಪವೀತ. ನೀನೆಂತದ್ದು ಹುಡುಕುದು? ನನ್ನಲ್ಲಿಯೂ ಅದೆಲ್ಲಾದ್ರೂ ನೇತಾಡಿಸಿದ್ದು ಮನೆಯಲ್ಲಿ ಇರ್ಬೋದು. ಹುಡುಕುದೆಂತ? ಶನಿವಾರ ನನಗೂ ಇಲ್ವಾ? ಉಪಾಸನೆ ಮಾಡಬೇಕು, ಇಲ್ಲದಿದ್ರೆ ಅದು ಬರೇ ನೂಲು. 3 ಹೊತ್ತು ಸಂಧ್ಯಾ ವಂದನೆ ಮಾಡುವವ ಅಂತ ತಾತ್ಪರ್ಯ. ಅನುಷ್ಠಾನ ಬೇಕು. ಆ ಬ್ರಹ್ಮಗಂಟು ಯಜ್ಞೋಪವೀತದಲ್ಲಿ ದೃಢವಾಗಿರುವಲ್ಲಿವರೆಗೆ ಯಾವ ಘಟೋತ್ಕಚನ ಮಾಯೆ ನಡೆಯುವುದಕ್ಕಿಲ್ಲ. ಆ ದೃಢತೆಯನ್ನು ಹೇಳಿದ್ದು. ಹೋಗುವ ಪುಣ್ಯಾತ್ಮ. ರಾಣ, ಅವನದ್ದೊಂದು ಅನುಮಾನ ಮುಗಿಲಿಲ್ಲ ಗುರುಗಳೇ. ಇನ್ನೆಂಥದ್ದು? ಗಂಟು ಗಟ್ಟಿ ಉಂಟಲ್ಲ ಗುರುಗಳೇ. ಯಾವ್ದು? ಯಜ್ಞೋಪವೀತದ ಕೌರವ. ಒಂದು ಯಥಾರ್ಥ ಹೇಳ, ಯಾರ್ಯಾರ ಗಂಟಿಗೆ ನಿನ್ನ ದುಷ್ಟ ದೃಷ್ಟಿಯನ್ನು ಬೀರಿದ್ದು, ಆದರೆ ದೇವರು ನಡೆಸಿ ನನ್ನ ಗಂಟಿಗೆ ನೀನು ಇದು ತನಕ ಕಣ್ಣಾಕ್ಲಿಲ್ಲ. ಗಟ್ಟಿ ಉಂಟು. ಬಾ ಹೋಗು.